ರಾಷ್ಟ್ರೀಯ ಕ್ರೈಸ್ತರ ವೇದಿಕೆ ಮಂಗಳೂರು ಇದರ ನೇತೃತ್ವದಲ್ಲಿ ಹಸುವು ರಾಷ್ಟ್ರ ಸಮರ್ಪಿತ ಕಾರ್ಯಕ್ರಮವು ಮಂಗಳೂರಿನ ಕದ್ರಿಯ ಹುತಾತ್ಮ ಯೋಧರ ಸ್ಮಾರಕದಲ್ಲಿ ನವೆಂಬರ್ 26ರಂದು ನಡೆಯಲಿದೆ ಎಂದು ಫ್ರಾಂಕ್ಲಿನ್ ತಿಳಿಸಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಹಸುವು ರಾಷ್ಟ್ರ ಸಮರ್ಪಿತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹುತಾತ್ಮರ ಸ್ಮಾರಕ ಸ್ಥಳದಲ್ಲಿ ಸಂಗೀತ ನಿರ್ದೇಶನ ಅನಿಲ್ ಪತ್ರವೋ ದೇರಬೇಲ್ ಮತ್ತು ತಂಡದವರಿಂದ ನಡೆಯಲಿರುವುದು. ಇನ್ನು ಕಾರ್ಯಕ್ರಮವನ್ನ ವಂದನೆಯ ಮ್ಯಾಕ್ಸಿಮ್ ನರೋನ್ನ ಅವರು ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ದಿಕ್ಸೂಚಿ ಭಾಷಣವನ್ನ ಹರಣಿ ಪುತ್ತೂರಾಯ ನೆರವೇರಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ರು. ದೇಶದ ಹುತಾತ್ಮ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ನಾವು ಇದೇ ಬರುವ ಸೋಮವಾರ 4:30ರಂದು 4:30ಕ್ಕೆ ಸರಿಯಾಗಿ ಹುತಾತ್ಮ ಸ್ಮಾರಕದಲ್ಲಿ ಹಸು ರಾಷ್ಟ್ರ ಸಮರ್ಪಿತ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಸು ಅಂತ ಹೇಳಿದ್ರೆ ಪ್ರಾಣಕ್ಕೆ ಇನ್ನೊಂದು ಹೆಸರು ಹಸುವು. ಅದಕ್ಕಾಗಿ ಈ ದೇಶಕ್ಕಾಗಿ ಯಾರು ಪ್ರಾಣವನ್ನ ಸಮರ್ಪಣೆಯನ್ನ ಮಾಡಿದಂತಹ ವೀರ ಯೋಧರಿದ್ದಾರೆ ಅವರನ್ನ ಸ್ಮರಿಸಿ ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದೇವೆ. ರಾಮಕೃಷ್ಣ ಮಠದ ಮಂಗಳೂರು ಶಾಖೆಯ ಪೂಜ್ಯ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದೇ ರೀತಿ ಮಂಗಳೂರಿನ ಕಾಜಿ ಆಗಿರ್ತಕ್ಕಂಥ ಕಾಜಿ ಖ್ವಾಖಾ ಅಬ್ದುಲ್ ಅಹಮದ್ ಮುಸ್ಲಿಯಾ ಇವರು ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ. ಕ್ರೈಸ್ತ ಧರ್ಮ ಪ್ರಾಂತ್ಯದ ಮಹಾನ್ ಪ್ರಧಾನ ಧರ್ಮಗುರುಗಳಾಗಿರ್ತಕ್ಕಂಥ ವಂದನೀಯ ಮ್ಯಾಕ್ಸಿಮ್ ನರೋನ್ನ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರಿಚರ್ಡ್ ಹಾಜರಿದ್ದರು.